ಆತ್ಮೀಯ ವೀಕ್ಷಕರೇ ನಮಸ್ಕಾರ. ನಾನು ದೇವರಾಜ ರೆಡ್ಡಿ, ಅಂತರ್ಜಲ ತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ. ಆತ್ಮೀಯರೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತು ತೋರಿಸುವಂಥ ವಿಡಿಯೋ ಏನಪ್ಪ ಅಂತಂದರೆ, ನಮಗೆಲ್ಲ ಗೊತ್ತಿದೆ ಮಳೆ ಆಗ್ತಾಯಿದೆ, ಕೆಲವು ಕಡೆ ಸರ್ಪ್ಲಸ್ ಆಗ್ತದೆ, ಕೆಲವು ಕಡೆ ಮಳೆ ಕಡಿಮೆ ಆಗ್ತದೆ. ಆದರೆ ನಮ್ಮ ಬೋರ್ವೆಲ್ಗಳು ಸಹ ವಾಟರ್ ಟೇಬಲ್ ವೇರಿಯೇಷನ್ ಆಗೋದು ನೋಡ್ತಾ ಇದ್ವಿ. ಆದರೆ ಕೆಲವೊಂದು ಪ್ರದೇಶದಲ್ಲಿ ಕೋಲಾರದಂಥ ಊರಲ್ಲಿ 3000 ಅಡಿ ನೀರಿಲ್ಲ. ಆದರೆ ಕೆಲವೊಂದು ಪ್ರದೇಶದಲ್ಲಿ ನಾರ್ತ್ ಕನ್ನಡ, ಉತ್ತರ ಕನ್ನಡ, ದಕ್ಷಿಣ ಕನ್ನಡ, ಮಲೆನಾಡು ಜಿಲ್ಲೆಗಳಲ್ಲಿ ಜಲಮಟ್ಟ ಮೇಲೆ ಬರುವಂಥದ್ದನ್ನ ನೀವು ನೋಡ್ತಾ ಇದ್ದೀವಿ. ಕೆಲವೊಂದು ಬೋರ್ವೆಲ್ಗಳು ನೀವು ನೋಡ್ಬೋದು. ಕೆಲವು ಬೋರ್ವೆಲ್ಗಳದ್ದು ಏನು ಅಂತಂದರೆ ವಿಶೇಷ, ಮೋಟ್ರ್ ಹಾಕಿರ್ತಾರೆ, ಆದರೆ ವರ್ಷ ಪೂರ್ತಿ ನೀರನ್ನು ಚಿಮ್ತಾ ಇರ್ತಾವೆ ಬೋರ್ವೆಲ್ಗಳು. ಅದನ್ನು ನೋಡಿದ ತಕ್ಷಣ ಭಾಳಷ್ಟು ಜನರಿಗೆ ಆಶ್ಚರ್ಯ ಆಗುತ್ತೆ. ಏನು ಸರ್, ಈ ಥರ ಮೋಟ್ರ್ ಆನ್ ಮಾಡೇ ಇಲ್ಲಲ್ಲ, ನೀರು ಹಿಂಗೆ ಚಿಮ್ಮುತ್ತಲ್ಲ, ಏನು ಕಾರಣ ಇದಕ್ಕೆ? ಕೆಲವು ರೈತರು ಭಯಭೀತರಾಗ್ತಾರೆ. ಸರ್, ನಂದು ಬೋರ್ವೆಲ್ಲಿಂದ ನೀರು ಹೊರಗೆ ಬರೋದ್ರಿಂದ ನನ್ನ ಬೋರ್ ಖಾಲಿ ಆಗುತ್ತಾ? ಈ ಥರ ಪ್ರಶ್ನೆಗಳು ಬರ್ತದೆ. ಕೆಲವರಿಗೆ ಬೋರಿಗೆ ಸಮಸ್ಯೆ ಆಗುತ್ತಾ, ಬೋರ್ನ ಸಿಲ್ಟ್ ಹೋಗುತ್ತಾ, ಈ ಥರ ನೂರಾರು ಪ್ರಶ್ನೆಗಳು ಬರ್ತದೆ. ನಾನಿವತ್ತು ಎರಡು ಉದಾಹರಣೆಗಳ ಸಮೇತ ನಾನು ತಮ್ಮ ಮುಂದೆ ಬರ್ತಾ ಇದ್ದೀನಿ. ಒಂದು ಕೇಸ್ ಸ್ಟಡಿ ಬಂದು ನಮಗೆ ಉತ್ತರ ಕನ್ನಡ ಜಿಲ್ಲೆ, ತಮಗೆಲ್ಲ ಗೊತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರುವಂಥದ್ದು ಮುಂಡಗೋಡ ತಾಲೂಕಿನಲ್ಲಿ ಒಬ್ಬರ ಹೆಸರು ಬಾಲಚಂದ್ರ ಅಂತ ಒಬ್ಬ ರೈತರು ಕೇವಲ 8 ತಿಂಗಳಷ್ಟೇ ಒಂದು ಬೋರ್ವೆಲ್ ಹಾಕ್ಸಿದ್ರು. ಆ ಬೋರ್ವೆಲ್ ಆಳ ಬಂದು 250 ಫೀಟ್, 250 ಅಡಿ ಬೋರ್ವೆಲ್ ಹಾಕಿದ್ರು, 40 ಅಡಿ ಕೇಸಿಂಗ್ ಪೈಪ್ ಹಾಕಿದ್ರು. ಅವ್ರ ಬೋರ್ವೆಲ್ ಕೊರೆಯುವಾಗ 80ರಿಂದ 100 ಅಡಿ ಒಳಗೆ 5 ಇಂಚ್ ನೀರು ಬಂತು. ನೀರು ಬಂದ ತಕ್ಷಣ ಖುಷಿಯಾಯಿತು. ಆದರೂ ಅವರು 250 ಅಡಿವರೆಗೂ ಆಳಪಡಿಸಿದ್ರು. ಬೋರ್ವೆಲ್ ನೀರು ಚೆನ್ನಾಗಾಯಿತು. ಬೋರ್ವೆಲ್ ಹೋದರು. ಬೋರ್ವೆಲ್ ಡ್ರಿಲ್ ಆದಮೇಲೆ ಬೋರ್ವೆಲ್ ರೆಗ್ ಮಿಷಿನ್ ಹೋಯಿತು. ಆಮೇಲೆ ಪಂಪ್ ಅಳವಡಿಸಿದ್ರು. ಪಂಪ್ ಅಳವಡಿಸಿದ ಮೇಲೆ ನೀರು ತೆಗಿಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವರಿಗೆ ಆ ದಿನಗಳಿಂದಲೂ ಆ ಕೊಳವೆ ಬಾವಿ ಕೇಸಿಂಗ್ ಪೈಪಿಂದ ನೀರು ಹೊರಗೆ ಬರ್ತಾಯಿದೆ. ಪಂಪ್ ಆನ್ ಮಾಡಿದಾಗ ಮಾತ್ರ ನೀರು ಬರಲ್ಲ, ಬಿಟ್ಟರೆ ಪಂಪನ್ನು ಸ್ಟಾಪ್ ಮಾಡ್ತಾ ಇದ್ದಂಗೆ ನೀರು ಹೊರಗೆ ಓವರ್ಫ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಹೆಚ್ಚು ಕಡಿಮೆ 1-1.5 ಇಂಚಿನಷ್ಟು ನೀರು ಮೋಟ್ರ್ ಸಹಾಯ ಇಲ್ಲದಲ್ಲೇ ನೀರು ಹೊರಗೆ ಬರುವಂಥ ಸೀನ್ ನೀವು ನೋಡ್ತಾ ಇದ್ದೀರಾ. ಆ ಕಡೆ ಈ ಒಂದು ವಿಡಿಯೋದಲ್ಲಿ ನೀವು ನೋಡ್ತಾ ಇದ್ದೀರಾ. ಕಬ್ಬಿನ ಗದ್ದೆ ಇದೆ, ಮತ್ತು ಭತ್ತದ ಗದ್ದೆ ನಿಮಗೆ ಕಾಣಿಸ್ತಾ ಇದೆ. ಇವರು ಓವರ್ಫ್ಲೋ ಹೋಗೋಂಥ ನೀರನ್ನ ಸೀದಾ ಒಂದು ದೊಡ್ಡ ಕಾಲುವೆ ಮಾಡ್ಕೊಂಡು ಆ ನೀರು ಸೀದಾ ತಗೊಂಡೋಗಿ ಒಂದು ಕೆರೆಗೆ ನೀರನ್ನ ಹಾಯಿಸ್ತಾ ಇದ್ದಾರೆ. ನೋಡಿ, ನಾವು ಕೆರೆಗೆ ನೀರು ತುಂಬಿಸಲಿಕ್ಕೆ ನದಿ ಬೇರೆ ಬೇರೆ ಯೋಜನೆಗಳನ್ನ ಮಾಡ್ತಾಯಿದ್ವಿ. ಇವರು ಇಂಥ ಒಂದು ಬೋರ್ವೆಲ್ಗಳು ಈ ಒಂದು ಇದಕ್ಕೆ ಒಂಡದ ಕಟ್ಟೆ ಅಂತ ಊರ ಹೆಸರು. ಅದಕ್ಕೆ ಹುಲ್ಗುಂದ ಅಂತ ಪಕ್ಕದ ಗ್ರಾಮ. ಒಂಡದ ಕಟ್ಟೆ ಊರಿನ ಬಾಲಚಂದ್ರ ಅವರ ಜಮೀನ ಊರಲ್ಲಿ ಈ ಥರದ more than 12ಕ್ಕೂ ಹೆಚ್ಚು ಕೊಳವೆ ಬಾವಿಗಳಿಂದ ನೀರು ಹೊರಗೆ ಚಿಮ್ತಾ ಇದೆ. ಈ ನೀರು ಸೀದಾ ಹರಿದೆಲ್ಲ ಕೆರೆಗೆ ಹೋಗ್ತಾ ಇದೆ. ಇದು ಒಂದು ಕೇಸ್ ಸ್ಟಡಿ. ಆದರೆ ಸರ್, ಇದೇ ನಮ್ಮ ಬೋರ್ವೆಲ್ಲು. ಜನವರಿ 23ಕ್ಕೆ ಬೋರ್ವೆಲ್ ತೆಗೆಸಿರೋದು. 120 ಫೀಟ್ಗೆ ನೀರು ಸಿಕ್ತು. ಅಪ್ ಟು ಅಂಟಿಲ್ ನಾವು 250ವರೆಗೂ ಡ್ರಿಲ್ಲಿಂಗ್ ಮಾಡಿಸಿದ್ದೀವಿ. ಹಾಗೆ 200 ಫೀಟು ಪೈಪ್ ಹಾಕಿದ್ದೀವಿ. 5 HP ಮೋಟ್ರು, 6 ಇಂಚು ಪಂಪು. 5 HP ಮೋಟ್ರು, 6 ಪಂಪು. ಹೀಗಾಗಿ ಸುಮಾರು 1.5-2 ತಿಂಗಳಿಂದ ಈ ರೀತಿ ನೀರು ಹೋಗ್ತಾನೆ ಇದೆ ಸರ್. ಆಮೇಲೆ ನೀರು ಫ್ರೆಶ್ ಇದೆ, ವೈಟ್ ಇದೆ, ಯಾವ ಕಲರ್ ಇಲ್ಲ, ಯಾವುದು ರೆಡ್ಡಿಶ್ ಬರ್ತಾ ಇಲ್ಲ, ಫುಲ್ ಪ್ಯೂರ್ ವೈಟ್ ಕಲರ್ ಇದೆ. ಹಾಗೆಯೇ ಇದು ನಮ್ಮ ಜಮೀನು ಬಂದು 4 ಎಕರೆ ಇದೆ ಸರ್. ಇದರಲ್ಲಿ ಫುಲ್ ಕಬ್ಬು ಹಾಕಿದ್ದೀವಿ. ಸುಮಾರು 2 ಮಂತ್ಸ್ ಆಯಿತು, ಸ್ಟಾಪ್ ಆಗ್ತಾನೆ ಇಲ್ಲ. ಬಿಕಾಸ್ ಕೆರೆ ತುಂಬಿದೆ, ಪಕ್ಕದಲ್ಲೇ ಕೆರೆ ಇರೋದ್ರಿಂದ ಈ ರೀತಿ ನೀರು ಮೇಲೆ ಬರ್ತಾ ಇದೆ ಅಂತ ನಮಗೆ ಅನ್ನಿಸ್ತದೆ. ಬಿಕಾಸ್ ನಮ್ಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ. ಇವಾಗ ಹೊಸ್ದಾಗಿ ಜಮೀನು ಮಾಡ್ತಾರೆ ಸರ್, ಕರೋನಾ ಬಂದಮೇಲೆ. ಹೀಗಾಗಿ ತಮ್ಮ ಹತ್ರ ಅಭಿಪ್ರಾಯ ಕೇಳೋಣ ಅಂತಲೇ ನಿನ್ನೆ ಫೋನ್ ಮಾಡಿದ್ದು. ನೋಡಿ ಸರ್, ಈ ರೀತಿ ಕಾಣಿಸ್ತಾ ಇದೆ. ಹಾಗೆ ಇದನ್ನು ತೆಗೆಸಿರೋ ಸ್ಟೋನು ಕೂಡ ನಿಮಗೆ ಬೇರೆ ಒಂದು ಫೋಟೋದಲ್ಲಿ ಕಳಿಸ್ತೀನಿ ಸರ್, ಕ್ಯಾಪ್ಚರ್ ಮಾಡಿ ಕಳಿಸ್ತೀನಿ. ನೀರಂತೂ ಫುಲ್ ಪ್ಯೂರ್ ವೈಟ್ ಇದೆ, ನಿಮ್ಗೆ ಕಾಣಿಸುತ್ತೆ ಅನಿಸುತ್ತೆ. ಫುಲ್ ಪ್ಯೂರ್ ವೈಟು, ಯಾವುದೇ ಕಲರ್ಡ್ ಇಲ್ಲ ಸರ್. ಈ ರೀತಿ ಇದೆ ಸರ್, ನೋಡಿ ಸರ್. ಇದೇ ಅದ್ರ ಸ್ಟೋನ್ಗಳು, ಕಲ್ಲಿನ ಪುಡಿಗಳು. ಇದನ್ನು ನಾನು ಫಿಲ್ಟರ್ ಮಾಡಿ ನಿಮಗೆ ಒಂದು ಕ್ಯಾಪ್ಚರ್ ಕೂಡ ಕಳಿಸ್ತೀನಿ. ಇದು
ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಸಮೇತ ನಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ. ಇವ್ರ ಹೆಸರು ರಾಜೇಶ್ ಅಂತ ಒಬ್ಬರು ವ್ಯಕ್ತಿ. ಇವ್ರ ತಂದೆ ಹೆಸರು ಶಿವಪ್ಪ ಅಂತಂದೇಳಿ. ಇವ್ರದ್ದು ಅಕ್ಕಿ ಹಾಲು, ಆನಗಲ್ ತಾಲೂಕು, ಹಾವೇರಿ ಜಿಲ್ಲೆಯಲ್ಲಿ ಬರುವಂಥದ್ದು. ಇವರದ್ದು ಕೊಸನೂರ ಅಂತ ಇವರ ಗ್ರಾಮದ ಹೆಸರು. ಈ ರೈತಂದು ಎಷ್ಟು ಗೊತ್ತಾ, ಸಣ್ಣ ರೈತ ಪಾಪ, ಜಮೀನಿರುತ್ತೆ 1 ಎಕರೆ 19 ಗುಂಟೆ. ಇವರು ಬೋರ್ವೆಲ್ ಹಾಕ್ಸಿದ್ದು 300 ಅಡಿ ಆಳ, ಸುಮಾರು 40 ಅಡಿ ಕೇಸಿಂಗು. 2012ನೇ ಇಸ್ವಿ ಬೋರು, ಇವತ್ತಿಂದಲ್ಲ, 2012ನೇ ಇಸ್ವಿಯಲ್ಲಿ ಬೋರ್ವೆಲ್ ಹಾಕಿದ್ರು. ಆವಾಗ ಬೋರ್ವೆಲ್ ಹಾಕಿದಾಗ ಆ ಟೈಮ್ನಲ್ಲಿ ಅವ್ರಿಗೆ 300 ಅಡಿಗೆ ಸಫಿಷಿಯೆಂಟ್ ನೀರು ಬಂತು. ಎಷ್ಟು ನೀರು ಬಂತಂದರೆ ಸುಮಾರು ಅವರು ಹೇಳ್ತಾರೆ 5 ಇಂಚ್ ನೀರು ಅಂತ. ಅವತ್ತಿಂದ ಬಂದಂಥ ನೀರು ಇವತ್ತು ಸಹ ನೀರು ಬೋರಿಂದ ಓವರ್ಫ್ಲೋ ಹೊರಗೆ ಹೋಗ್ತಾ ಇದೆ. ಈ ಥರ ಈ ಒಂದು ಕೊಸನೂರು ಗ್ರಾಮದಲ್ಲಿ ಎಷ್ಟಾಗಿ ರೈತರು ಹೇಳ್ತಾರೆ, ಸರ್ ನಮ್ಮೂರೆಲ್ಲ ನಮ್ಮ ಅಕ್ಕಪಕ್ಕದಲ್ಲಿ ಪ್ರತಿ ಊರಲ್ಲಿ 10ರಿಂದ 15 ಬೋರ್ವೆಲ್ಗಳು ಮಳೆಗಾಲದಲ್ಲಂತೂ 2 ಇಂಚ್ ನೀರು ಹೊರಗೆ ಬರುತ್ತೆ. ಸ್ವಲ್ಪ ಬೇಸಿಗೆ ಬಂದ ತಕ್ಷಣ 1.5 ಇಂಚ್ ಆಗುತ್ತೆ, 1 ಇಂಚ್ ಆಗುತ್ತೆ. ಆದರೂ ಎಂಥದೇ ಬಿರು ಬೇಸಿಗೆಯಲ್ಲಿ ಸಹ ನಮ್ಮ ಬೋರಿಂದ ಮಿನಿಮಮ್ 3/4 ಇಂಚ್ 1 ಇಂಚಿನಷ್ಟು ನೀರು ಓವರ್ಫ್ಲೋ ಆಗಿ ರಾತ್ರಿ ಪೂರ್ತಿ ಆಗಿದ್ದಾರೆ. ರಾತ್ರಿ ಬೋರಿಂದ ನೀರು ಬಳಕೆ ಮಾಡೋ ಕಡಿಮೆ ಅಲ್ಲ, ಇಡೀ ರಾತ್ರಿ ನೀರಾಗುತ್ತೆ. ಈ ಥರ ವರ್ಷ ಪೂರ್ತಿ ಆಗಿದ್ದೀವಲ್ಲ, ಹಾಗಾದರೆ ನಮ್ಮ ಊರಿನ ಜಲ ಖಾಲಿ ಆಗಿರ್ತದ? ಏಕೆಂದರೆ ಒಂದೊಂದು ಊರಲ್ಲಿ 10-15 ಬೋರ್ಗಳಲ್ಲಿ ಹಗಲು ರಾತ್ರಿ ನೀರು ಬಂದಿದ್ದೆಲ್ಲ ಸೀದಾ ಹರಿದು ಪಕ್ಕದ ಊರಿನ ಕೆರೆಗೆ ಹೋಗಿ ನೀರು ತುಂಬುತ್ತಂದ್ರೆ ನಮಗೆ ಭಯ ಏನಂತಂದರೆ ನಮ್ಮ ಊರಲ್ಲಿರುವಂಥ ಅಂತರ್ಜಲ ಖಾಲಿ ಆಗಿರ್ತದ, ನಮ್ಮ ಊರಿನ ಜಲ ಖಾಲಿ ಅಂದರೆ ಹೇಗೆ? ಈ ಥರ ಪರಿಸ್ಥಿತಿ ಬರ್ತದೆ. ಅದಕ್ಕೆ ನಿಮಗೆಲ್ಲ ಗೊತ್ತಿದ್ದರೆ ನಾನೊಬ್ಬ ಜಿಯಾಲಜಿಸ್ಟ್, ಅಂತರ್ಜಲ ತಜ್ಞ. ನಾನು ಈ ಥರ ಕೊಳವೆ ಬಾವಿಗಳಿಂದ ನೀರನ್ನು ಓವರ್ಫ್ಲೋ ಆಗುವಂಥ ಕೇಸ್ ಸ್ಟಡಿಗಳನ್ನು ಸಾಕಷ್ಟು ಹಿಂದೆನೂ ಹೇಳಿದ್ದೀನಿ, ಈಗಲೂ ಹೇಳ್ತಾ ಇದ್ದೀನಿ. ಈ ಒಂದು ಮಲೆನಾಡಿನ ಪಶ್ಚಿಮ ಘಟ್ಟದ ಪರಿಸ್ಥಿತಿ ಈ ಥರ ಆದರೆ ಬಯಲು ಸೀಮೆಗಳಲ್ಲೂ ಸಹ ನೀರು ಓವರ್ಫ್ಲೋ, ಬೋರ್ಲಿಂದ ನೀರು ಚಿಮ್ಮುವಂಥದ್ದು, ನೀರನ್ನು ಹೊರಗೆ ಹಾಕುವಂಥದ್ದು, ಮೋಟರ್ ಸಹಾಯ ಇಲ್ಲದೆ ನೀರು ಬರುವಂಥದ್ದು, ಬೋರಲ್ಲಿ ಕೊರೆಸಿದರೆ ಕೇಸಿಂಗ್ ಪೈಪ್ನಲ್ಲಿ ನೀರು ಉಗ್ತಾ ಇರ್ತಕ್ಕಂಥ ಸೀನ್. ಈ ಥರ ನೋಡುವಾಗ ಬಯಲು ಸೀಮೆಯಲ್ಲಿ ನಮ್ಮ ಚಿಕ್ಕನಾಯಕನಹಳ್ಳಿ ಹತ್ರ ಕೆಂಕೆರೆ ಗ್ರಾಮ ಆಗಿರ್ಬೋದು, ಮತ್ತು ನಮ್ಮ ಹೊಸದುರ್ಗ ತಾಲೂಕಲ್ಲಿ ಕೆಂಕೆರೆ ಆಗ್ಬೋದು, ಸುಮಾರು ಬೀದರ್ಲಾಗಿರ್ಬೋದು, ಈ ಥರ ತುಂಬ ಬೋರ್ವೆಲ್ಗಳಲ್ಲಿ ಮಳೆಗಾಲದ ದಿನಗಳಲ್ಲಿ ಬಯಲು ಸೀಮೆಯಲ್ಲಿ ಸಹ ನೀರು ಓವರ್ಫ್ಲೋ ಆಗುವಂಥ ನೋಡ್ಬೋದು. ಮತ್ತು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕು ಆಗಿರ್ಬೋದು, ಮಧುಗಿರಿ ಹತ್ರ ಆಗಿರ್ಬೋದು. ಈ ಥರ ಕೇಸ್ ಸ್ಟಡಿ ಹೆಸರು ಹೇಳ್ತಾ ಹೋದರೆ ಸುಮಾರು ಒಂದು ಲಕ್ಷಾಂತರ ಕೇಸ್ ಸ್ಟಡೀಸ್ ಇದೆ. ಈ ಥರ ಯಾಕೆ ಸರ್ ನೀರು ಓವರ್ಫ್ಲೋ ಆಗುತ್ತೆ? ಈ ಓವರ್ಫ್ಲೋ ಆಗೋದ್ರಿಂದ ನನ್ನ ಬೋರ್ಲಿ ನೀರು ಕಡಿಮೆ ಆಗುತ್ತೆ. ಫಸ್ಟ್ ನಮ್ಮ ರೈತರು ಯೋಚನೆ ಮಾಡೋದು, ನನ್ನ ಬೋರಿಂದ ನೀರು ಓವರ್ಫ್ಲೋ ಆಗುತ್ತೆ ಅಂದರೆ ಒಂದು ಖುಷಿ, ಮತ್ತು ಮೋಟ್ರೇ ಬೇಡಪ್ಪ, ನನ್ನ ನೀರು ಬರುತ್ತೆ, ಭತ್ತಕ್ಕೆ ಹಾಯಿಸ್ಕೋಬೋದು, ಕಬ್ಬು ಬೆಳಿಬೋದು, ಕರೆಂಟೇ ಬೇಡ, ಮೆಸ್ಕಾಂ ಬೇಡ, ಸೋಲಾರ್ ಪಂಪು ಬೇಡ, ನನಗೆ ಉಚಿತವಾಗಿ ಗಾಡ್ ಗಿಫ್ಟ್ ನೀರು ಹೊರಗೆ ಬರ್ತೀವಿ ಅಂತ. ಆದರೆ ಕೆಲವ್ರಿಗೆ ಭಯ ಅಂತಂದರೆ ನನ್ನ ಅಕೌಂಟು ಬೋರ್ವೆಲ್ ಅಂದರೆ ಅಂತರ್ಜಲ ಅಂತ ಏನು ಕರಿತೀವಲ್ಲ, ಆ ಅಕ್ವಿಫರ್ ಇಲ್ಲಿ ಬರೆದಾಗ ಹೋಗ್ಬಿಡ್ತದೆ, ನನ್ನ ನೀರು ಖಾಲಿಯಾಗಿ ಹೋಗ್ಬಿಟ್ರೆ ಮುಂದೆ ನನಗೆ ಏನಂತ ಇಂಥವೆಲ್ಲ ಪ್ರಶ್ನೆಗಳು ಬರ್ತದೆ. ಅದಕ್ಕೆ ನಾನು ಒಂದು ಮಾತನ್ನು ಹೇಳ್ತೀನಿ, ಭೂಮಿಯಲ್ಲಿ ಇರುವಂತಹ ಅಂತರ್ಜಲ ಅಂತ ಏನಿದೆಯಲ್ಲ, ಅಂತರ್ಜಲ ಅದು ತುಂಬ ಪ್ರೀಷಿಯಸ್, ಅದು ಬೆಲೆ ಕಟ್ಟಲಿಕ್ಕಾಗ್ತಾ ಇರೋಂಥ ವಸ್ತು. ಅಂತರ್ಜಲದಲ್ಲಿ 2 ಇದೆ, ಒಂದು ಅನ್ಕನ್ಫೈನ್ಡ್ ಅಕ್ವಿಫರ್ಸ್, ಮತ್ತೊಂದು ಕನ್ಫೈನ್ಡ್ ಅಕ್ವಿಫರ್ಸ್ ಅಂತ. ಅನ್ಕನ್ಫೈನ್ಡ್ ಅಂದರೆ ಮೇಲ್ಜಲ ಅಂತ ಹೇಳ್ಬೋದು. ಅಂತರ್ಜಲ ಅಂತಂದರೆ ಭೂಮಿಯ ಆಳದಲ್ಲಿ ಬಂಡೆಯ ಒಳಗಿರುವಂಥ ನೀರು, ಅಂದರೆ ಮೇಲೆ 2 ಥರದಲ್ಲಿ ನಾವು ನೀರನ್ನು ನೋಡ್ಬೋದು. ಈ ಥರ ಅನ್ಕನ್ಫೈನ್ಡ್ ಅಕ್ವಿಫರ್ ಅಂದರೆ ಮೇಲ್ಮಟ್ಟದ ಜಲ, ಮೇಲ್ಜಲ ಅಂತ ಏನು ಕರಿತೀವಲ್ಲ, ಈ ಮೇಲ್ಜಲಕ್ಕೆ ಏನಾಗ್ತದೆ, ಮಳೆಗಾಲದಲ್ಲಿ ಸ್ವಲ್ಪ ಮಳೆಗಾಲ ಬಂದಂಥ ಟೈಮ್ನಲ್ಲಿ ಆ ಭೂಮಿಯ ಮೇಲಿರುವಂತಹ ಒಂದು ಸಾಯಿಲ್ ಝೋನ್, ವೆದರ್ಡ್ ಝೋನ್, ಶೀತಲ ವಲಯ ಎಲ್ಲ ತುಂಬ್ತಾ ಬರ್ತದೆ. ನೀರು ತುಂಬಿದ ಮೇಲೆ ಅದು ಹೊರಗೆ ಬರಲಿಕ್ಕೆ, ಅದು ನಮ್ಮದು ಒಂದು ಹೊಟ್ಟೆ ತುಂಬಿದ ಮೇಲೆ ಗೊತ್ತಲ್ಲ, ಭೂಮಿಯ ಮೇಲ್ ಜಲ ತುಂಬಿದ ತಕ್ಷಣ ನೀರು ಭೂಮಿಯಲ್ಲಿ ಅಂತರ್ಜಲಕ್ಕೆ ಹೋಗ್ಲಿಕ್ಕೆ ಎಲ್ಲೂ ಸ್ಥಳನೇ ಸಿಗೋದಿಲ್ಲ. ಇನ್ನೂ ಆಳಕ್ಕೆ ಹೋಗ್ಬೇಕಂತ ಅವಕಾಶ ಇರ್ತದೆ, ಈ ಬಂಡೆಯನ್ನು ದಾಟ ಹೋಗ್ಲಿಕ್ಕೆ ಅದು ಅವಕಾಶ ಇರಲ್ಲ. ಕ್ಲೇ ಬೆಡ್ಡೆ ಆಗಿರ್ಬೋದು, ಜೇಡಿ ಮಣ್ಣಿನ ಬೆಡ್ಡೆ ಇರ್ಬೋದು. ಅಂಥ ಸಂದರ್ಭದಲ್ಲಿ ಹೆಚ್ಚು ಮಳೆಯಾದಾಗ ಮೇಲ್ಭಾಗದಲ್ಲಿ ಸಂಗ್ರಹ ಆಗುವಂಥ ನೀರು ಭೂಮಿಯ ಆಳಕ್ಕೆ ಹೋಗಲಿಕ್ಕೆ ಎಲ್ಲೂ ನಿಮಗೆ ಸಂದುಗಳು, ಫ್ರ್ಯಾಕ್ಚರ್ಗಳು, ಜಾಯಿಂಟ್ಗಳು ಏನೂ ಇಲ್ಲದರಿಂದ ಏನಂತಂದರೆ ಅಂಥ ಟೈಮ್ನಲ್ಲಿ ನಮ್ಮ ಬೋರ್ವೆಲ್ಲು ಎಲ್ಲಾದರೂ ಒಂದು ಜಾಗ ಸಿಕ್ಕರೆ ಸಾಕಪ್ಪ ಹೊರಗೆ ಬರ್ತೀನಿ ಅಂತ, ಆ ಒಂದು ಜಾಗವೇ ನಮ್ಮ ಬೋರ್ವೆಲ್ ಆಗಿರ್ತಾರೆ. ಹಾಗಾಗಿ ಈ ಥರ ಸಂದರ್ಭದಲ್ಲಿ ಈ ಅನ್ಕನ್ಫೈನ್ಡ್ ಅಕ್ವಿಫರ್ಸ್ ಅಂತ ಕರಿತೀವಲ್ಲ, ಆ ಅನ್ಕನ್ಫೈನ್ಡ್ ಅಕ್ವಿಫರ್ಸಿಂದಲೇ ಮಾತ್ರ ನೀರು ಹೊರಗೆ ಬರುವಂಥ ಸೀನ್ ನೀವು ನೋಡ್ಬೋದು. ಹಾಗಾಗಿ ನೀವು ನಮ್ಮ ಬೋರ್ವೆಲ್ಲಲ್ಲಿ ನೀರು ಕಡಿಮೆ ಆಗುತ್ತೆ, ನಮ್ಮದು ಕೇಸಿಂಗ್ ಕ್ಯಾಪ್ ಹಾಕಿಬಿಡ್ಬೇಕಾ, ವೆಲ್ಡಿಂಗ್ ಮಾಡಿಬಿಡ್ಬೇಕಾ, ಸೀಲ್ ಮಾಡಿಬಿಡ್ಬೇಕಾ ಅಂತ ಭಾಳಷ್ಟು ಜನ ರೈತರು ಫೋನ್ ಮಾಡ್ತಾರೆ. ನೀವೇನು ಗಾಬರಿ ಆಗೋದು ಬೇಡ, ಭೂಮಿ ತನ್ನದೇ ಆದಂಥ ಅಕ್ವಿಫರ್ಸ್ ಎಷ್ಟು ಬೇಕೋ ಅಷ್ಟು ಸ್ಟೋರೇಜ್ ಮಾಡಿ ಹೆಚ್ಚುವರಿ ನೀರು ಹೊರಗೆ ಹೋಗುವಂಥದ್ದು ಕಾರಣ. ಕೆಲವೊಂದು ಜನರು ಏನು ಮಾಡಿದೆ ಅಂದರೆ ಅದಕ್ಕೆಲ್ಲ ಒಂದು ಪ್ಲಾಸ್ಟಿಕ್ ಶೀಟಾಗಿ ಕಟ್ಟಿರೋಂಥ ಸೀನ್ ನಾನು ನೋಡ್ತಾ ಇದ್ದೀನಿ. ಕೆಲವರು ಹೋಗಿ ವೆಲ್ಡಿಂಗ್ ಮಿಷಿನಲ್ಲಿ ಕರ್ಕೊಂಬಂದು ಎಲ್ಲೂ ನೀರು ಹೊರಗೆ ಬರ್ದಂಗೆ ಸೀಲ್ ಮಾಡಿರ್ತಕ್ಕಂಥ ನೋಡ್ತದೆ. ನೀವು ಆ ಥರ ಯಾವುದೇ ಪ್ರಯತ್ನಗಳು ಮಾಡೋದು ಬೇಡ.
ಮಳೆಗಾಲದಲ್ಲಿ ತನ್ನದೇ ಆದಂಥ ನೀರಿನ ಜಲಮಟ್ಟವನ್ನು ಒಂದು ಲೆವೆಲಿಗೆ ಮೇಂಟೈನ್ ಮಾಡೋಕ್ಕೋಸ್ಕರವಾಗಿ ಕೆಲವು ದಿನಗಳ ಓವರ್ಫ್ಲೋ ಆಗ್ತದೆ, ಮತ್ತು ಒಂದು ಹಂತಕ್ಕೆ ಬರ್ತದೆ. ಆದರೂ ನಮ್ಮಲ್ಲಿ ಬೇಸಿಗೆನೂ ನೀರು ಹೋಗುತ್ತೆ ಅಂತ ನೀವೇನು ಗಾಬರಿ ಪಡೋದು ಬೇಡ. ಈ ಥರದ ಒಂದು ಸೀನ್ಗಳು ನೋಡ್ಬೋದು. ನಾವು ಮಾಡಬೇಕಾಗಿದ್ದು ಒಂದೇ ಕೆಲಸ ಏನಪ್ಪ ಅಂತಂದರೆ, ಎಷ್ಟು ಸಾಧ್ಯವೋ ನಮ್ಮ ಕೃಷಿ ಭೂಮಿಯಲ್ಲಿ, ನಮ್ಮ ಪ್ರದೇಶದಲ್ಲಿ ನಾವು ಒಂದಷ್ಟು ಕೆರೆಗಳನ್ನು, ಒಡ್ಡುಗಳನ್ನು, ಕೃಷಿ ಹೊಂಡಗಳನ್ನು ಮತ್ತು ಭೂಮಿಯಲ್ಲಿ ಇಂಥದ್ದೆಲ್ಲ ಮಾಡಿಕೊಂಡು ಕೊಳವೆ ಬಾವಿಗಳು ನೀರು ಇಂಗಿಸುವಂಥ ಕೆಲಸನ ಕೆಲವೊಂದು ಪ್ರದೇಶದಲ್ಲಿ ಮಾಡಿ, ಇಂಥ ಓವರ್ಫ್ಲೋ ಆಗುವಂಥ ಕೊಳವೆ ಬಾವಿಗಳಿಗೆ ನೀವು ಜಲಮರುಪೂರ್ಣದ ಇಂಗು ಗುಂಡಿಗಳು ಮಾಡಿದಾಗ ಖಂಡಿತ ನಿಮ್ಗೆ ಯಾವುದೇ ಥರದ ಪ್ರಯೋಜನಗಳಾಗೋದಿಲ್ಲ. ಹಾಗಾಗಿ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಇದನ್ನೇನು ಗಾಬರಿ ಪಡುವಂಥದ್ದಲ್ಲ, ಇದೊಂದು ಲಕ್ಕದು ಆ ಒಂದು ಪ್ರದೇಶದಲ್ಲಿರುವಂತಹ ಜಲ ಹೊರಗೆ ಬರಲಿಕ್ಕೆ ಸಾಧ್ಯತೆ ಆಗುತ್ತೆ ಅನ್ನೋದು ಮಾತ್ರ ಹೇಳ್ತಾ, ಈ ಎರಡು ರೈತರನ್ನ ಅಷ್ಟೇ ಎಕ್ಸಾಂಪಲ್ ಕೊಡಿದ್ದೀನಿ. ನನ್ನ